ಹೌದಾ? ಏನು ಸ್ವಾಮಿ ಇದು? ಮುಂದೆ ಹಿಂದೆ ಮೇಲೆ ಕೆಳಗೆ ಯಾವುದೇ ಕೊರತೆ ನಾನು ಕಾಣುವುದಿಲ್ಲ. ಓಯ್, ನಮ್ಮ ಭೂಲೋಕದಲ್ಲಿ ನೋಡಬೇಕು, ನಮ್ಮ ಕೊಲ್ಲಾಪುರದಲ್ಲಿ ನೋಡಬೇಕು, ರಾಕ್ಷಸ ಸ್ತ್ರೀಯರ ಸೌಂದರ್ಯ ನೋಡಬೇಕು. ನನಗೆ ಅದೇ ದೊಡ್ಡ ಸೌಂದರ್ಯ ಅಂತ ನಾನು ಭಾವಿಸಿದ್ದೆ. ಇದನ್ನು ನೋಡಿದ್ರೆ ಮನ್ಮಥನ ಸ್ಪತಿ ಅಲ್ಲ, ಅವನ ಹೆಂಡತಿ ರಮೆಯ, ಇವನ ಹೆಂಡತಿ ಉಮೆಯ. ನೋಡಿದ್ದಿಲ್ಲ, ಹೇಗೂ ಕಣ್ತುಂಬಿಸಿಕೊಂಡಾಗಿದೆ. ನಮ್ಮದಾಗಿ ಮಾಡದೇ ಇದ್ದೆ ನಾನು ಹುಟ್ಟಿದ್ದು ಗೊತ್ತಾಗ್ತಾ ಇಲ್ಲ. ಸರಿ, ಹೀಗೆ ಇರುವುದಲ್ಲ. ಒಮ್ಮೆ ಅವಳ ಮಾತಾಡಿ ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಮಾತಾಡಿಸುವ ಅಭ್ಯಾಸ ಇಲ್ಲ. ಆದರೂ ನಮಗೆ ತಿಳಿದಷ್ಟು ಮಟ್ಟಿಗೆ ನಿಮ್ಮವರಿಗೆ ಸ್ವಲ್ಪ ಹೇಳಬೇಕು. ನಮ್ಮವರಿಗೆಲ್ಲ ಸ್ವರ್ಗಲೋಕದಲ್ಲಿ ನಿಮ್ಮವರೇ ಇದ್ದಾರೆ. ಈಗ ಎಲ್ಲ ನಿಮ್ಮವರೇ. ಓ ನನ್ನ ಗಂಧಿ, ಏನೇ ಇದು? ಭೂಲೋಕದಲ್ಲಿ ನಾನೇನು ತಾವರೆಯ ಹೂಗಳನ್ನು ನೋಡದೇ ಇರುವವರಲ್ಲ. ಸಹಸ್ರ ದಳವನ್ನು ಹೊಂದಿ ಆ ಮೂಲಕವಾಗಿ ಪ್ರಪಂಚಕ್ಕೆ ಸೌಂದರ್ಯವನ್ನು ಹೊರಸೂಸುವಂತಹದ್ದು. ಅದರ ಸಂದೇಶ ಏನು? ನಾನು ಆ ಭಾವ ಪ್ರಪಂಚದಲ್ಲಿರುವಂತಹ ಎಲ್ಲರೂ ಕೂಡ ವಿಶಾಲವಾದಂತಹ ಮನೋದೃಷ್ಟಿಯನ್ನು ಹೊಂದಿರಬೇಕು ಎನ್ನುವಂತಹದ್ದು. ಆ ದೃಷ್ಟಿಯಿಂದಲೇ ಈಗ ನಾನಿವತ್ತು ಮಣಿನ ಗಂಧಿ ಎನ್ನುವ ಹಾಗೆ ಕರೆಯುವಂತಹ ಕಳೆದದ್ದು. ಏನು ಇದು? ನಾನು ಹೆಣ್ಣು ಮಕ್ಕಳನ್ನು ನೋಡಿದ್ದೇನೆ, ಆದರೆ ನಿಮ್ಮಂತಹ ವ್ಯಕ್ತಿತ್ವವನ್ನು ನೋಡಿದ್ದು ಇದೇ ಮೊದಲ ಬಾರಿ. ಕಿತ್ತೋಲಿ ಏನು ಸೌಂದರ್ಯದ ರಾಶಿಯಪ್ಪ ಇದು! ನೀನು ಈ ತನಕ ರಕ್ಷಿತವಾಗಿಯೇ ಇದ್ದದಲ್ವ? ಹೆದರಬೇಡ, ನಿನ್ನನ್ನು ನಾನು ರಕ್ಷಿಸ್ತೇನೆ. ನೀನು ಅಬಲೆಯಲ್ಲ ಈ ಕಾಲಕ್ಕೆ. ಹೇಳ್ತಾರೆ, ಒಂದು ಹೆಣ್ಣಿನ ಸೌಂದರ್ಯವನ್ನು ವಿವರಿಸುವಂತದ್ದು ಸಿಂಹ ಕದಿಯಂತೆ ಇನ್ನೇನೇನು ಅದಕ್ಕೆಲ್ಲೂ ಕೂಡ ಅನುರೂಪವಾಗಿ ನೀನಿದ್ದಿ. ವರ್ತಮಾನ ಕಾಲದಲ್ಲಿ ಈ ಸ್ವರ್ಗಲೋಕಕ್ಕೆ ದಾರಿ ಇಟ್ಟು ನಿನ್ನ ಗಂಡನಾಗಿರುವಂತಹ ದೇವೇಂದ್ರನನ್ನು ಹೊಡೆದಾಡಿಸಿ ಆ ಮೂಲಕವಾಗಿ ಸ್ವರ್ಗದ ಅಧಿಪತ್ಯವನ್ನು ನಾನು ವಹಿಸಿಕೊಂಡಿದ್ದೇನೆ. ತ್ರಿಲೋಕಾಧಿಪತಿ ಎನ್ನುವ ಹಾಗೆ ನನ್ನನ್ನೇ ನಾನು ಪ್ರತಿಷ್ಠಾಪಿಸಿಕೊಂಡಿದ್ದೇನೆ. ಈಗ ಸಿಂಹಾವಿಷ್ಕಾರವನ್ನು ಹೇಳಿದ್ದೇನೆ, ಆದರೆ ಒಂದು ಕೊರತೆ ಕಾಡುತ್ತಾ ಉಂಟು. ನನ್ನ ವಾಮಭಾವ ಹಾಗೆ ಉಳಿದಿದೆ. ಅದು ಹಾಗೆ ಇರಬಾರ್ದಲ್ಲ. ನಿತ್ಯವೂ ಸುಲಭ ಒಟ್ಟಾರಸ್ಥನಾಗಿ
ದೇವೇಂದ್ರ ಸಚಿವರು ಜೊತೆಯಾಗಿ ಒಡ್ಡೋಲಕವನ್ನು ಕೊಡುವಂತಹದ್ದು ನಿತ್ಯದ ಕ್ರಮ. ಆದ್ದರಿಂದ ಅಲ್ಲಿ ಯಾಕೆ ಅಂತೀರ? ನನ್ನ ಜೊತೆ ನನ್ನ ಮಹಾಭಾರತಗಳನ್ನು ಕಲಿಸಿ ನಿನ್ನ ಸೌಂದರ್ಯಾತಿಶಯದಿಂದ ಈ ಪ್ರಪಂಚವನ್ನಲ್ಲಿ ಕೂಡ ನನಗೆ ಹೊಸ ಪ್ರಸಿದ್ಧಿಯನ್ನು ನಾನು ಒದಗಿಸಿಕೊಡ್ತೇನೆ. ಅದೇನು ಬೇಡ. ಯಾಕಂದ್ರೆ ಬಹುಶಃ ನಿಮಗೆ ನನ್ನಂತ ನನ್ನ ಹಾಗೆ ಮಾತಾಡುವ ಸಿಗಲಿಲ್ಲ. ಹಾಗಲ್ಲ, ಮತ್ತೆ ನಿನ್ನನ್ನು ಕಂಡಾಗ ಅರಿತು ಮಾತನಾಡುವೆ ಎಂಬ ಹಾಗೆ ನಾನು ವಿಚಾರಿಸಿಕೊಂಡೆ. ಯಾವುದಮ್ಮ? ಆದ್ರೆ ನೀನು ಅರಿಯದ ಹಾಗೆ ಮಾತನಾಡುತ್ತಾ ಇದ್ದೆ. ಅಜ್ಞಾನಿಗಳಾದಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಕೇಳ್ಪಟ್ಟೆ. ಹೌದಾ? ಅಲ್ಲ, ನಿನ್ನ ಬಾಯಿಯಿಂದಲೇ ಬಂದಂತಹ ಮಾತಿನಿಂದ ನಾನು ಅರ್ಥವಿಸಿಕೊಂಡೆ. ಹಾಗಲ್ಲ, ಬಾರಿ ಚಂದ ಮಾತಾಡಿದ್ದಂತೆ. ಅಲ್ಲ, ನೀನು ಆಡಿದಂತಹ ಮಾತು ನಿನಗೆ ಅಂದವಾಗಿದೆ ಎಂಬ ಹಾಗೆ ನೀನು ಆಲೋಚಿಸಿರಬಹುದು. ಮತ್ತೆ ಆದ್ರೆ ನಾವು ಆಲೋಚನೆ ಮಾಡಬೇಕು. ಹೇಗೆ? ಅದನ್ನ ಕೂಲಂಕುಷವಾಗಿ ನೋಡಿದೆ ಎಂದಾಗ ಒಬ್ಬ ಅಜ್ಞಾನಿಯಾದ, ಏನು ತಿಳಿಯದ ಮಾತನಾಡಿದ ಹಾಗೆ ನಿನ್ನಂತಹ ಸೌಂದರ್ಯಗಳನ್ನು ನಾನು ಈ ತನಕ ಕಂಡವನಲ್ಲ. ಹಾಗಾಗಿ ಹೊಸ ರೀತಿಯಲ್ಲಿ ಇಂತಹ ಸೌಂದರ್ಯದ ಕಡೆಯಲ್ಲಿ ಮಾತಾಡುವುದು ಹೇಗಪ್ಪ, ನನಗೆ ಪೂರ್ವ ಅನುಭವ ಇಲ್ಲ. ಹಾಗಾಗಿ ನನ್ನ ಮನಸ್ಸಿಗೆ ತೋಚಿದ ಹಾಗೆ ಮಾತಾಡಬೇಕು. ತಪ್ಪೇ. ಯಾಕೆ? ಯಾಕೆ? ಈಗ ಅಸುರ ಕುಲದಲ್ಲಿ ಹುಟ್ಟಿದವರು ಎಲ್ಲರೂ ಜ್ಞಾನಿಗಳೇ ಎಂಬ ಹಾಗೆ ಹೇಳುವುದಕ್ಕಿಲ್ಲಪ್ಪ. ಕೆಲವರು ಅಜ್ಞಾನಿಗಳೇ ಇರುವುದು. ಆದ್ದರಿಂದಲೇ ಕಳ್ಳರಲ್ಲಿ ಕೆಲವರು ಕೆಟ್ಟವರು. ಇದು ಸಾರ್ವಕಾಲಿಕ ಸತ್ಯ. ಯಾವ ವರ್ಗದಲ್ಲಿ ನೋಡಿದ್ರು ಎಲ್ಲರೂ ಕೂಡ ಜ್ಞಾನಿಗಳೇ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವರೆಲ್ಲ ಜ್ಞಾನಿಗಳಾಗೇ ಇರ್ತಾರೆ. ಕೆಲವರು ತಾವು ಮಹಾಜ್ಞಾನಿಗಳು ಅದನ್ನು ತೋರ್ಪಡಿಸಿಕೊಳ್ತಾರೆ. ಒಳಗೆ ಅಂತದಿಲ್ಲ. ಆದರೆ ನೀನು ಹಾಗಲ್ಲ. ಮತ್ತೆ ನೀನು ಅವರಂತಲ್ಲ, ಎಲ್ಲಾ ವಿಚಾರವನ್ನು ಬಲ್ಲವನು ಎಂಬ ಹಾಗೆ ನಾ ಈ ಮೊದಲೇ ಅರ್ಥವಿಸಿಕೊಂಡಿದ್ದೇನೆ. ಎಲ್ಲ ಹೋಲಿಸಿದೆ ನಾನು. ಹೌದಲ್ವಾ? ಹಾಗಿದ್ದರೆ ಅಂತವರು ಆಡುವಂತಹ ಮಾತನ್ನು, ಎಲ್ಲಾ ವಿಚಾರವನ್ನು ತಿಳಿದಂತಹ ನೀನಾಡಿದೆ ಎಂದಾದ್ರೆ ಅದು ನಿನಗೆ ಭೂಷಣ ಅಂತ ಆಗ್ತದೆ. ಹೇಳಿ, ಯಾವುದು ತಪ್ಪಾಯ್ತೀಗ? ಮತ್ತೆ ತಪ್ಪಲ್ವಾ? ಮತ್ತೆ ಯಾವುದು? ನೀನು ಆಡಿರುವುದಾದ್ರೆ ಏನು? ಇಂದ್ರಲೋಕದ ಇಂದ್ರ ಪದವಿ ಈ ಸಂದರ್ಭದಲ್ಲಿ ಖಾಲಿಯಾಗಿದೆ. ವಶಪಡಿಸಿಕೊಂಡಿರುವಂತಹ ನಾನು ಆ ಇಂದ್ರ ಪದವಿಯನ್ನು ಏರಿ ಕುಳಿತುಕೊಳ್ಳುತ್ತೇನೆ. ಆ ಕಾರಣಕ್ಕಾಗಿ ವಾಮಭಾಗವು ಖಾಲಿಯಾಗಿದೆ ಎಂಬ ಕಾರಣಕ್ಕಾಗಿ ನೀನು ಬಾ ಎಂಬ ಹಾಗೆ ಹೇಳುವುದು ನಿನಗೆ ಭೂಷಣವೇ? ಹೇಳು. ಏನು ಅಲ್ವಾ ಅಂತ ಕೇಳ್ತೀನಿ. ನಾನು ತಿಳ್ಕೊಂಡದ್ದು ಹಾಗೆ. ನಾ ಮದುವೆಯಾದಂತಹ ಹೆಣ್ಣು, ಪತಿವೃತ್ತಿ. ಆ ಸಂದರ್ಭದಲ್ಲಿ ಪತಿವೃತ್ತಿಯಾದಂತಹ ಹೆಣ್ಣು ಗಂಡತಿಯು ಇನ್ನೊಂದು ಗಂಡನ್ನು ನೋಡುವ ಹಾಗಿಲ್ಲ, ಆತನ ಜೊತೆಗೆ ಮಾತನಾಡುವ ಹಾಗೂ ಇಲ್ಲ. ಪತಿವೃತ್ತಿ ಅಲ್ಲ ಅಂತ ನೀನು ಹೇಗೆ? ನಾನು ಹಾಗೆ ಹೇಳಿ, ಪತಿವೃತ್ತಿಯ ಲಕ್ಷಣ ಹಾಗೆ. ಹೌದು. ಹಾಗಾಗಿ ಈ ಸಂದರ್ಭದಲ್ಲಿ ಅಂದ್ರೆ ಒಂದು ಮನ್ವಂತರದ ತನಕ ನಾನು ಇದುವರೆಗೆ ಆಳ್ವಿಕೆ ನಡೆಸಿಕೊಂಡು ಬರುವಂತಹ ಇಂದ್ರದೇವನ ಮಡದಿ, ಈ ಮುಂದಕ್ಕೂ ಅವರದ್ದೇ ಹೆಂಡತಿ. ತಪ್ಪಿ ಇನ್ನೊಬ್ಬನನ್ನು ನೋಡುವ ಹಾಗಿಲ್ಲ. ನಿನಗೇನೋ ಇಂದ್ರ ಪದವಿ ಲಭಿಸಿರಬಹುದು, ಈ ದೇವಲೋಕ ನಿನ್ನ ವಶದಲ್ಲಿರಬಹುದು. ಹಾಗೆಂದು ಇಂದ್ರನ ಮಡದಿಯಾದಂತಹ ಶಚಿ ನಿನ್ನನ್ನು ಬಯಸಿ ಬರಬೇಕು ಎಂದಾದರೆ ಅದು ತಪ್ಪು ಅಂತ ಆಡುವುದು. ಆದ್ದರಿಂದ ಇಂತಹ ಮಾತನ್ನು ಆಡುವ ಮುಖೇನ ನನಗೆ ನೋವುಂಟು ಮಾಡಬೇಡ. ಇಂತಹ ಆಸೆಯನ್ನು ನೀನು ಇರಿಸಿಕೊಳ್ಳಬೇಡ. ಶಚಿ, ಏನು? ನೀನು ದೇವೇಂದ್ರನಿಗೆ ಹೆಂಡತಿ. ಹೇಗೆ ಹೆಂಡತಿ? ವಿವಾಹವಾಗಿ ಆಮೂಲಕವಾಗಿ ಆದಂತಹ ಶತಯಾಗವನ್ನು ಪೂರೈಸಿ ಯಾವತ್ತೂ ಸಿಂಹವಿಷ್ಣುರವನ್ನ ಹೇಳ್ತಾನೆ. ಆ ಕಾಲಕ್ಕೆ ಸ್ವರ್ಗದ ಸಮಸ್ತವೂ ಸಮಗ್ರವೂ ಅವನ ವಶವಾಗುತ್ತದೆ. ಅದೇ ರೀತಿಯಲ್ಲಿ ನೀನು ವಶವಾದ. ನಿನ್ನ ಮಾತಿನಲ್ಲೇ ಶತಯಾಗವನ್ನು ಮಾಡಿದ್ಯಾ? ದೇವೇಂದ್ರ ಈ ಮೊದಲಿದ್ದವರು
ಶತಯಾಗವನ್ನು ಮಾಡಿದ್ದವರು ತಾನೆ. ಹಾಗಿರುವಾಗ ದೇವಲೋಕದ ಪದವಿ ಅವರ ಪಾಲಿಗೆ ಲಭಿಸಿದ. ಅವರನ್ನೇ ನಾನು ಓಲೈಸಿ ಬಂದಿರು. ಈಗ ಅವರ ಕೈಯಲ್ಲಿ ಇದು ತಪ್ಪಿ ಹೋಗಿರ್ಬಹುದು. ಹಾಗೆಂದು ನೀನು ಶತಯಾಗವನ್ನು ಮಾಡಿದನ್ನು ಪಡೆದುಕೊಂಡಿರುವುದ ಅಲ್ವಲ್ಲ. ನೀನು ವರದ ಬಲ್ಲ, ಅದನ್ನು ಧರ್ಮದಾರಿಯಲ್ಲಿ ನೀನು ನಡೆದುಕೊಳ್ಳಬೇಕಾದ ಅಧರ್ಮವನ್ನೇ ಮಾಡಿ. ಈಗ ಸ್ವರ್ಗದ ಸಮಸ್ತವೂ ಸಮಗ್ರ ದೇವೇಂದ್ರನಿಗೆ ಲಭಿಸುವುದು ಯಾವ ಕಾರಣದಿಂದ? ಶತಯಾಗಗಳನ್ನು ಪೂರೈಸಿ 3 ಮೂರ್ತಿಗಳ ಅನುಗ್ರಹವನ್ನು ಹೊಂದಿಕೊಂಡು ಆ ಕಾಲಕ್ಕೆ ಎಲ್ಲವೂ ಅವನ ವಶವಾಗುತ್ತದೆ. ಈ ಕಾಲಕ್ಕೆ ನಾನು ವಶ ಮಾಡಿಕೊಂಡಿದ್ದೆ, ನೀನು ವಶ ಸ್ವರ್ಗದ ಉಳಿದೆಲ್ಲವೂ ನನ್ನ ವಶವಾಯಿತು ಅಂತ ಇದ್ದೆ. ಹಾಗೆ ನೀನು ಕೂಡ ಸಹಜವಾಗಿ ನನ್ನ ವಶವರ್ತಿನಿಂದ ನಿನ್ನ ವಶಕ್ಕೆ ಸೇರಿಕೊಂಡಿದ್ದೇನೆ ಎಂಬ ಕಾರಣಕ್ಕಾಗಿ ನಿನ್ನನ್ನು ಓಲೈಸಿ ಬರಬೇಕೆಂದೇನೂ ಇಲ್ಲ. ನಿನ್ನ ವಾಮಭಾಗವನ್ನು ಅಲಂಕರಿಸಬೇಕಾದಿಲ್ಲ. ಇದು ನಿನಗೆ ಯೋಗ್ಯವಾದಂತಹ ಸತ್ಯವನ್ನು ಈ ಹೊತ್ತಿಗೆ ನೀನು ಅರ್ಥೈಸಿಕೊಳ್ಬೇಕಿತ್ತು. ನನ್ನಿಂದ ಪ್ರೇಷಿತರಾಗಿ ಬಂದಂತಹ ವ್ಯಾಳಾಸುರ ನಿನ್ನನ್ನು ಇಲ್ಲಿಗೆ ಕರೆತರುವಂತಹ ಕಾಲಕ್ಕೆ ನನ್ನ ಸಮಗ್ರವಾದಂತಹ ವಿವರವನ್ನು ನೀನು ಕೊಟ್ಟಿದ್ದಿರಬಹುದು ಅಲ್ವಾ? ಕೊಟ್ಟಿದ್ದಾನೆ. ಆದ್ದರಿಂದಲೇ ನಿನ್ನಲ್ಲಿ ಮಾತನಾಡಬೇಕೆಂಬಂತಹ ಉದ್ದೇಶದಿಂದಲೇ ಆತನನ್ನು ಅನುಸರಿಸಿ ಬಂದಿರು. ಹಾಗಿದ್ರೆ ನನ್ನ ಬಗ್ಗೆ ಸ್ಪಷ್ಟ ಕಲ್ಪನೆ ಇದ್ದು ಈ ರೀತಿಯಾದಂತಹ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾನೆ. ನನಗೆ ಆಶ್ಚರ್ಯ ಕಾಣ್ತದೆ. ಯಾಕೆ? ಕೇವಲ ಸ್ವರ್ಗಲೋಕ ಅಲ್ಲ, ವರ್ತಮಾನ ಕಾಲದಲ್ಲಿ ಮಧ್ಯ ಪಾತಾಳ ಈಗಿಂದೀಗ ಸ್ವರ್ಗ 3 ಲೋಕಗಳನ್ನು ವಶಪಡಿಸಿಕೊಂಡವರು ನಾವು. 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾದವರು. ಪ್ರಪಂಚದಲ್ಲಿ ನನ್ನನ್ನು ವಿರೋಧಿಸಿ ಬದುಕುವವರು ಮತ್ತೊಬ್ಬರಿಲ್ಲ ಈ ಕಾಲದಲ್ಲಿ. ಹಾಗಂತರಿಂದ ಎಲ್ಲಿ ನೋಡಿದ್ರು ಕೂಡ ಕಮಲಾಸುರನ ಸಾಮ್ರಾಜ್ಯ ಆರಾಧಿಸ್ತಾ ಉಂಟು. ಹಾಗಾಗಿ ಹೇಳ್ತಾ ಇದ್ದೆ, ನಿನ್ನ ಗಂಡನಾಗಿದ್ದಂತಹ ಸರಿ ಅರ್ಥ ಮಾಡಿಕ, ನಿನ್ನ ಗಂಡನಾಗಿದ್ದಂತಹ ನಿನ್ನ ಮನಸ್ಸಿನಲ್ಲಿ ಇರಬಹುದು, ಆದ್ರೆ ಇನ್ನು ಮುಂದೆ ನನಗೆ ಅವರೇ ಗಂಡ. ನನ್ನ ಗಂಡನಾಗಿದ್ದಂತಹ ದೇವೇಂದ್ರನನ್ನು ನನ್ನ ಭುಜ ಶೌರ್ಯದ ಮುಖಾಂತರವಾಗಿ ಹೊಡೆದಾಡಿಸಿದ್ದೇನೆ, ಸಿಂಹಾವಿಷ್ಟವನ್ನು ಕಾಣಿಸಿಕೊಂಡಿದ್ದೇನೆ. ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು, ಅವನಿಗೆ ಯಾವುದೆಲ್ಲ ಸಲ್ತದೋ ಅದು ನನಗೆ ಸ್ವಲ್ಪ ತಕ್ಕದ್ದು. ಆದ್ದರಿಂದ ನನ್ನ ವಾಮಭಾಗವನ್ನು ಅಲಂಕರಿಸಲು ಹೆಚ್ಚು ಮಾತಾಡಬೇಡ. ಎಂತಹ ಸ್ವಾರ್ಥದ ಮಾತಿದೆ. Thank you.
ಮೂರು ಲೋಕವನ್ನು ಪಾಲಿಸುವಂತ ಅಂದ್ರೆ ಮೂರು ಲೋಕವನ್ನು ನೋಡಿಕೊಳ್ಳುವಂತಹ ಹೊಣೆಗಾರಿಕೆಯನ್ನು ಹೊತ್ತಿದ್ದಾನೆ. ಆದರೆ ಈ ಸಂದರ್ಭದಲ್ಲಿ ಇಂದ್ರ ಪದವಿಯನ್ನು ಈ ದೇವಲೋಕವನ್ನು ನಾನು ವಶಪಡಿಸಿಕೊಂಡಿದ್ದೇನೆ ಎಂಬ ಹಾಗೆ ನೀನು ಬೀಗುತ್ತಾ ಇರುವೆ. ಆದ್ರೆ ನನ್ನವರಾದರೂ ಭಕ್ತಿಯಿಂದ ಶ್ರದ್ಧೆಯಿಂದ ಯಾಗವನ್ನು ಮಾಡಿ ಪಡೆದುಕೊಂಡಿದ್ದಾರೆ. ಬೆಂಕಿ ಹಾಕೋದು ನೀನು ಮಾಡಿದ್ದು ಅಧರ್ಮದ ಕೆಲಸ ಅಂತ ನಿನ್ನ ಬಗ್ಗೆ ಮೊದಲು ಅರಿತಿದ್ದೇನೆ. ನೀನೇನು ಸಾಮಾನ್ಯದವನು ಅಂತ ಹೇಳುವುದಲ್ಲ, ಮತ್ತೆ ಅಸಾಮಾನ್ಯನೇ. ಯಾಕಂದ್ರೆ ಅದನ್ನು ಭೈರವಿ ದೇವಿಯನ್ನು ತಪದ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನೆಲ್ಲ ನೀನು ಪಡೆದು ಆದರೆ ಆ ತಾಯಿಯೇ ಒಂದು ಮಾತನಾಡಿರುವುದನ್ನು ನೆನಪಿಸಿಕೊಳ್ಳಿ. ಧರ್ಮದ ಕಾಯಕವನ್ನೇ ನೀ ಮಾಡಬೇಕು, ಅಧರ್ಮದ ದಾರಿಯನ್ನು ಯಾವ ಕಾರಣಕ್ಕೂ ನೀ ಹಿಡಿಯಕೂಡದು. ಮತ್ತೆ ಈಗ ಅಧರ್ಮದ ಪಥವನ್ನು ಹಿಡಿದಲ್ಲ, ನೀನು ಮಾತಾಡವನ್ನು ಧರ್ಮದಿಂದಲೇ ಜಯಿಸಿದ್ದ. ಅದು ಅಲ್ವಲ್ಲ, ರಾಕ್ಷಸರಿಗೆ ಧರ್ಮ ಒಂದು. ಇನ್ನೊಂದು ಅರ್ಥದಲ್ಲಿ ಏನು, ನಮ್ಮದ್ದಾದಂತಹ ರಾಜ್ಯ ವಿಸ್ತಾರ, ಲೋಕ ವಿಸ್ತಾರ, ಅದು ನಮ್ಮಂತವರಿಗೆ ಸಹಾಯದ ಧರ್ಮ. ಒಮ್ಮೆ ಯೋಚಿಸಿ. ಈಗ ನೀನು ಈ ದೇವಲೋಕವನ್ನು ವಶಪಡಿಸಿಕೊಂಡಿರು, ಸುರಲೋಕ ನಿನ್ನ ಪಾಲಿಗೆ ವಶವಾಗಿದೆ ಎಂದಾದರೆ ಇದು ಶಾಶ್ವತ ಎಂಬ ಹಾಗೆ ನೀನು ಭಾವಿಸಿಕೊಳ್ಳಬೇಡ. ಅಧರ್ಮದ ದಾರಿಯಲ್ಲಿ ಹಿಡಿದುಕೊಂಡದ್ದು ಇದು ನಿನಗೆ ಶಾಶ್ವತವಲ್ಲ. ಈಗ ಶಾಶ್ವತ ಯಾರಿಗೆ? ಯಾರಿಗೆ? ದೇವೇಂದ್ರನಿಗೆ ಶಾಶ್ವತ ಇಲ್ಲ. ಅವನಿಗೆ ಒಂದೇ ಮನ್ವಂತರ, ಒಂದು ಮನ್ವಂತರ ಆದರೆ ಅವರಿದ್ದಾರಲ್ಲ, ಅಷ್ಟೇ ಅಲ್ಲ, ಅವನಿಗೆ ಒಂದು ಮನ್ವಂತರ, ನನಗೆ ಕೆಲವು ದಿವಸಗಳಿರ್ಬೋದು. ಹೌದಲ್ಲ ದೇವೇಂದ್ರ, ಹೌದಲ್ಲ. ಸರಿ, ಈಗ ಸುರಲೋಕವು ನಿನ್ನ ಪಾಲಿಗೆ ವಶವಾಗಿದೆ ಎಂದಾದರೆ ಒಮ್ಮೆ ಯೋಚಿಸಿ ನೋಡು, ಅಷ್ಟೇ ಸಾಕು. ಅದರಿಂದ ಮಿಗಿಲಾದದ್ದನ್ನು ನೀನು ಯೋಚಿಸಕೂಡದು. ಯೋಚಿಸಿರು ಅಭಿವೃದ್ಧಿಯಾದಂತಹ ಸಸ್ಯ. ಒಮ್ಮೆ ಯೋಚಿಸಿ ನೋಡು, ಮಧ್ಯದಲ್ಲಿರುವಂತಹ ಒಬ್ಬ ದುಷ್ಟ ಹೆಣ್ಣನ್ನು ಬಯಸಿ ಕೆಟ್ಟಿರುವಂತಹ ವಿಚಾರ ಒಮ್ಮೆ ದಾರಿಯಲ್ಲಿ ಹೋಗುತ್ತಿರುವಂತಹ ಸಂದರ್ಭ, ಮುಂದುಗಡೆ ಒಂದು ಕಲ್ಲಿದೆಯಂತ, ಮುಂದೆ ಹೋದವನು ಅದನ್ನು ಎಡವಿ ಬೀಳ್ತಾನೆ. ಆ ಸಂದರ್ಭದಲ್ಲಿ ಹಿಂದೆ ಇದ್ದವನು ಅದನ್ನು ನೋಡಿ ಅಲ್ಲೊಂದು ಕಲ್ಲಿದೆ, ಅದನ್ನು ನಾನು ಯಾವ ಕಾರಣಕ್ಕೂ ಮೆಟ್ಟಕೂಡದು, ಅದಕ್ಕೆ ತಾಗದ ರೀತಿಯಲ್ಲಿ ಇನ್ನೊಂದು ದಾರಿಯನ್ನು ಹಿಡಿತೇನೆ ಎಂಬ ಹಾಗೆ ಯೋಚಿಸಬೇಕು. ಅಂದ್ರೆ ಅಲ್ಲಿ ಅದು ಕೆಟ್ಟ ಕೆಲಸ ಆಗ್ತದೆ, ಅದನ್ನು ನಾನು ಯಾವ ಕಾರಣಕ್ಕೂ ಉಪಯೋಗಿಸಬಾರ್ದು, ಒಳ್ಳೆಯ ರೀತಿಯಲ್ಲಿ ನಡೀತೇನೆ ಎಂಬ ಹಾಗೆ ಕೆಟ್ಟ ಕೆಲಸ ಬೀಳುದಂತ ಹೇಳಿದ್ದಲ್ಲ, ನಾನೊಂದು ಉದಾಹರಣೆ ಹೇಳಿದ್ದದನ್ನು ಅರ್ಥವಿಸಿದ್ದು. ಹಾಗಿರುವಾಗ ಮಧ್ಯದಲ್ಲಿ ಮಾಡಿರುವಂತಹ ಒಂದೊಂದು ಕಥೆಗಳನ್ನು ನೆನಪಿಸಿಕೊಂಡು ಕೀಚಕನಾದರೂ ಮಾಡಿರುವುದಾದರೆ ಸೈರೇಂದ್ರಿಯನ್ನು ಬಯಸಿದ, ಅವನು ಮಣ್ಣು ತಿಂದು ಹೋದ. ಸೀತೆಯನ್ನು ರಾವಣ ಬಯಸಿದ, ಆತನ ಸ್ಥಿತಿ ಏನಾಯ್ತು ಒಮ್ಮೆ ಯೋಚಿಸಿ ನೋಡು. ಏನಾಯ್ತು? ಅವನು ಸತ್ತಿದ್ದಾನೆಂಬ ಹಾಗೆ ನಿನಗೆ ಗೊತ್ತಿಲ್ಲ. ಅಯ್ಯೋ, ಈ ಪ್ರಪಂಚದಲ್ಲಿ ಶಾಶ್ವತ ಯಾರು? ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೂ ಮರಣ ಎನ್ನುವಂಥದ್ದು ಕಟ್ಟಿಟ್ಟ ಉಂಟು. ಸಾಯ್ಲಿಕ್ಕೆ ಉಂಟು ಅಂತೇಳಿ ಮಾಡದೇ ಇರೋದನ್ನು ಹಾಗಿದ್ರೆ ನಾವು ಸಾಯ್ತೇವೆ ಅಂತ ಹೇಳಿದಾಗ ಅಧರ್ಮದ ದಾರಿಯನ್ನೇ ಹಿಡಿಯುವುದಲ್ಲವಲ್ಲ, ಅಧರ್ಮದ ಕೆಲಸವನ್ನೇ ಈಗ ನಿನ್ನ ಬೇಕಾಗ್ತೇನೆ. ಕೀಚಕ ಸೈರತ್ರಿಗೆ ಉಪಟಳ ಕೊಟ್ಟ, ಸತ್ತ. ರಾವಣ ಸೀತೆಯನ್ನು ಅಪಹರಿಸಿದ, ಸತ್ತ. ಈಗ ಒಳ್ಳೆಯ ಕೆಲಸ ಮಾಡಿದವರು ಸಾಯದ ಹಾಗೆ ಹುಟ್ಟಿದ, ಅವರು ಕೀರ್ತಿವಂತರಾಗಿದ್ದಾರೆ. ಈಗಲೂ ಪ್ರಪಂಚದಲ್ಲಿ ಅವರನ್ನು ನೆನಪಿಸಿಕೊಂಡು ಬರುತ್ತಾರೆ. ನನ್ನ ಮಾತನ್ನು ಕೇಳಿ, ನಾನು ಕೂಡ ಕೀರ್ತಿವಂತನೇ ಆಗುತ್ತೇನೆ. ನನ್ನ ಕೀರ್ತಿಯನ್ನು ಶುದ್ಧ ಮಾಡಿ ಹೋಗುತ್ತೇನೆ ಅಂತ ನೀವೇ ನೋಡು. ಇದರಿಂದ ನೀನು ಕೆಟ್ಟು ಹೋಗುತ್ತಿದ್ಯಾ? ಇದು ಸ್ವಾರ್ಥದ ಕೆಲಸ. ನನ್ನ ಶೌರ್ಯವನ್ನು ಒಪ್ಪಿ, ನನ್ನ ಕೀರ್ತಿ ಪತಾಕೆಯನ್ನು ಒಪ್ಪಿ, ನೀನಾಗಿಯೇ ಭಕ್ತಿ ಎನ್ನುವ ಹಾಗೆ ಒಡಂಬಡಿಸುವುದಕ್ಕೆ ಪ್ರಯತ್ನ ಪಟ್ರೆ ನನ್ನನ್ನು ವಿರೋಧಿಸ್ತೀಯ? ನನಗೆ ಬುದ್ಧಿವಾದಿ ಹೇಳ್ತೀಯ? ಬಾ, ನಮ್ಗೆಯಲ್ಲಿ ಬಂದ್ರೆ ನಿನಗೆ ಬದುಕು ಬಿಟ್ಟೇನು, ಬದುಕ ಕೊಟ್ಟೇನು, ಇಲ್ಲದೆ ಏನ್ ಮಾಡಬೇಕು ಅಂತ ನನಗೆ ಗೊತ್ತು. ಎಂತಹ ಅವರ
ಮಚ್ಚಿಯಲ್ಲಿ ಇಂತಹ ಮಾತುಗಳನ್ನು ಆಡಿ ಆಕೆಯನ್ನು ದ್ರೋಹಿಸ್ತಾ ಇರುವೆಯ ನೋಯಿಸ್ತಾ ಇರುವೆ. ಆಗಿರುವಾಗ ಬೇಡ ಬೇಡ ಇದು ಸರಿಯಲ್ಲ ಎಂದರು. ನೀನು ಕೇಳುವುದಕ್ಕಾಗಿ ಸಿದ್ಧನಿಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ ಕೇಳು. ಕೊನೆಯಾದಂತಹ ಮಾತು, ನೀನು ಕೆಟ್ಟು ಹೋಗುತ್ತೀಯ, ಜಾಗ್ರತೆ. ಬರುವುದಿಲ್ಲ ಬರುವುದಿಲ್ಲ. ನನ್ನ ರಾಣಿ, ನನ್ನ ಮಗಳು, ನನ್ನ ಗಂಡ, ಯಾಕೆ ಇಷ್ಟು ತಡ ಮಾಡಿದೆಯಾ? ನಾನು ಆಗಿಂತ ಕರೀತಾ ಇದ್ದೆ. ಅಯ್ಯೋ ಭಾರಿ ಸಂತೋಷ. ನಾನು ನಿರೀಕ್ಷಿಸಿದರೆ ಬರ್ತೀನಿ. ನೀವು ಹೇಗೆ ಬರ್ತೀನಿ? ಬರ್ತೀನಿ ಅಂತ ಯಾವ ಪ್ರಸಂಗದಲ್ಲಿ ಹೇಳಿ ಬರುವುದೇ ಇಲ್ಲ. ನೀವು ಎಲ್ಲಿಂದ ಹೇಗೆ ಬರ್ತೀನಿ ಹೇಳಿಕ ಭಾರಿ ಸಂತೋಷ. ನನ್ನದು ಸಂತೋಷ. ಸ್ವಲ್ಪ ತಡ ಬರ್ತಿದ್ರೆ ಇನ್ನೂ ನನಗೆ ಸಂತೋಷ ಆಗಿದೆ. ಒಳ್ಳೆಯ ಕಾರ್ಯಕ್ಕೆ ಅಡ್ಡ ಬಿದ್ದವರಲ್ಲ ಅಂತ ಹಾಗೆ ನೀವು ಬಂದದ್ದೇ ಅದು ದೊಡ್ಡ ಕಾರ್ಯ. ನೋಡಿ, ನೀನು ಮಾತುಗಳಲ್ಲೇ ಕಾಲ ಕಳೆಯೋದನ್ನು ಸರ್ಕಾರ ಹೌದಲ್ಲ. ಏನು ಅನಿರೀಕ್ಷಿತವಾಗಿ ಆಗದಿರುವುದಕ್ಕೆ ನಾನು ಸ್ವರ್ಗಲೋಕವನ್ನು ಗೆದ್ದಂತಹ ನಿಮಗೆ ಪಾದ ಪೂಜೆ ಮಾಡಬೇಕು. ಮತ್ತೆ ಮುಖಕ್ಕೆಲ್ಲ ಮಂಗಳಾರತಿ ಒಂದು ಮಂಗಳಾರತಿ ಮಾಡುದಲ್ಲ, ಒಂದು ಆಮೇಲೆ ನಿಮಗೆ ಹೊಟ್ಟೆಗೆ ಕೊಡಬೇಕು. ಹೌದು, 16 ರೀತಿಯ ಷೋಡಶ ಉಪಚಾರ ನಿಮಗೆ ರಾಕ್ಷಸಿ ರೀತಿಯಲ್ಲಿ ಮಾಡಬೇಕು. ಸಮಯ ಖಂಡಿತ ನಾವು ಸಿದ್ಧತೆ ಹೋಗಬೇಡಿ. ಇಲ್ಲ 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 ಇಂದ್ರ ಎಲ್ಲಿರುವೆಯಪ್ಪ? ಬಹಳ ಹೆದರಿಕೊಂಡಿರುವೆ. ಹೌದು, ಕಣ್ಣೀರು ಸುರಿಸುತ್ತಾ ಇವೆ.
ಮನದೊಳಗೆ ಏನಿದೆ ಅನ್ನೋದನ್ನು ಮುಖ ಹೇಳುತ್ತದೆ. ಹೆದರಿಕೊಂಡಿರುವಂತೆ ನಿನ್ನ ಮುಖ ಸೂಚಿಸುತ್ತದೆ. ಏನು ಇವತ್ತು ಮುಖನೇ ಅಲ್ಲ, ದೇವತೆಗಳೆಲ್ಲ ನೆಲಮಟ್ಟಕರಾಗಿದ್ದಾರೆ, ಮಾತುಗಳೆಲ್ಲ ಕೆಳಗೆ ಕುಳಿತು ಏನು ಯೋಚಿಸಬೇಡಪ್ಪ. ಏನು ಕಷ್ಟ ಬಂದರೂ ಅದನ್ನು ಪರಿಹರಿಸುವುದಕ್ಕೆಂದೇ ನಾನು ಬಂದವ. ನಿನಗೆ ಏನು ಕಷ್ಟ ಬಂತು, ಯಾರಿಂದ ಕಷ್ಟ ಬಂತು, ಹೇಗೆ ಕಷ್ಟ ಬಂತು ಅದು ನನ್ನಲ್ಲಿ ಹೇಳಲಾರ್ದೆ ಸೋತು ಹೋಗಿದ್ದೇವೆ ಸ್ವಾಮಿ. ದಾಳಿಯನ್ನು ಮಾಡಿದರು. ಹೌದು, ಹೋರಾಡಿದ್ದೇವೆ ಸ್ವಾಮಿ. ಆದರೆ ದುರುಳಾದಂತಹ ಕೌರವರಿಂದ ನಮಗೆ ಸೋಲಾಗಿದೆ ಸ್ವಾಮಿ. ಕೈ ಕಟ್ಟಿ ಕುಳಿತಿಲ್ಲ, ಹೋರಾಡಿದ್ದೀನಿ. ನಿನ್ನ ಕರ್ತವ್ಯವನ್ನು ಮಾಡಿ, ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಈಗ ಸ್ವರ್ಗದ ಅಧಿಕಾರ ಅವರ ಕೈಯಲ್ಲಿದೆ ಸ್ವಾಮಿ. ಪಡಿಸಿಕೊಂಡಿದ್ದಾನೆ. ಸರಿ, ನಿನ್ನ ದುಃಖಕ್ಕೆ ಕಾರಣವೇನು ಅಂತ ಗೊತ್ತಾಯಿತು. ನೀನು ಸಾಮಾನ್ಯನಲ್ಲಪ್ಪ. ನಾನು ಪುರೋಮನನ್ನು ಧರ್ಮ ಮೀರಿದ ಕಥತಿ ಭಾನುಜನ ಮನೆಗಟ್ಟಿ ಮಾನಿನಿ ಮಣಿಯಾದ ಸತಿಯನ್ನು ನಲವಿಂದ ಬರೆದಿರಬಹುದು. ಪುರೋಮಜ ಈ ಪುರೋಮಜ ಯಾಕೆ ಚಿಂತಿಸ್ತಾ ಇದ್ದಾಳೆ ಅನ್ನೋದೇ ಹಸಿಗಳು ಅವಳ ಕಷ್ಟವನ್ನು ಅವಳನ್ನೇ ಕೇಳಿ ಸ್ವಾಮಿ. ಏನಮ್ಮ, ಯಾರಿಂದ ಕಷ್ಟಪಟ್ಟು ನನಗೆ ಹೇಳಮ್ಮ. ಹೇಳ. ಚಂದಿರನೇ ಶಕ್ತಿ ವಂದಿಸಿ ಚಂದಿರನೇ ಶಕ್ತಿ ವಂದಿಸಿ ಮುನಿ ಹೊಂದಿರಬೇಕೆಂದು ಸಂದರ್ಭ ವಿವರಿಸಿ ತಾನಿವನ ಹೊಂದಿರಬೇಕೆಂದು ಸಂದರ್ಭ ವಿವರಿಸಿ ಬಂದನು ಚಂದಿರನೇ ಶಚಿ ವಂದಿಸಿ ಕಷ್ಟದಲ್ಲಿ ಸಿಲುಕಿಕೊಂಡಿರುವಂತಹ ನನ್ನನ್ನು ಒಂದೊಮ್ಮೆಗೆ ರಕ್ಷಿಸಿದವರು ಯಾರು ಅಂತ ಕೇಳಿದ್ರೆ ನೀವೇ ಸ್ವಾಮಿ. ಒಂದೊಮ್ಮೆಗೆ ನೀವು ಬರದೇ ಹೋಗಿರಿ ಅಂತಾದರೆ ನನ್ನ ಸ್ಥಿತಿಯನ್ನು ಅಯ್ಯೋ ಶ್ರೀಹರಿ. ನೀನು ಹರಿ ಹರಿ ಅಂತ ಕೂಗಿದಾಗ ಹರಿದಾಸನಾದ ನಾನು ಒದಗಿ ಬಂದಿದ್ದೆ. ಹೆಣ್ಣಾದವಳಿಗೆ ಪ್ರಾಣ ಮುಖ್ಯ ಅಲ್ಲ, ಮಾನ ಮುಖ್ಯ ಅಂತ ನೀವು ಹೇಳಿದಾಗ ನಾರದರೆ, ಈ ಪ್ರಪಂಚದಲ್ಲಿ ಹೆಣ್ಣಾದವಳು ಪ್ರಾಣ ಬೇಕಾದರೂ ಬಿಡುತ್ತಾಳೆ. ಮಾನ ಬಿಟ್ಟು ಬದುಕುವುದಕ್ಕೆ ಯಾವ ಕಾರಣಕ್ಕೂ ಯೋಚಿಸುವುದಿಲ್ಲ. ಆದ ಕಾರಣವೇ ಹೆಣ್ಣನ್ನು ಮಾನಿನಿ ಅಂತ ಹೇಳಿದರು. ಹೆಣ್ಣಾಗಿ ಹುಟ್ಟಿದವರೆಲ್ಲ ಮಾನಿನ್ಯರು ಅಲ್ಲ. ಮಾನಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಯಾರು ವ್ಯವಹರಿಸುತ್ತಾರೋ ಅವರೇ. ಆದ್ದರಿಂದಲೇ ನನ್ನವರನ್ನು ಕೈ ಹಿಡಿದು ಸುರಲೋಕದಲ್ಲಿ ಕ್ಷೇಮದಿಂದಿದ್ದೇನೆ ಎಂಬ ಹಾಗೆ ಭಾವಿಸಿಕೊಂಡೆ. ನಮ್ಮ ಪತಿವ್ರತೆಯನ್ನು ನೀನು. ಆದರೆ ಬಂದಿರುವಂತಹ ಪ್ರವಾಸಿನ ದೇವಲೋಕವನ್ನು ವಶಪಡಿಸಿಕೊಂಡು ನನ್ನನ್ನು ಆಸೆ ಪಟ್ಟ. ಇದೇನು ಮೊದಲ ಬಾರಿ ಅಲ್ಲವಲ್ಲ ಸುರಲೋಕ ನಮ್ಮ ಕೈ ತಪ್ಪಿ ಹೋಗುವುದು. ಅಧರ್ಮ ಬಟ್ಟೆ ಮಾಡುವ ಮುಖೇನವಾಗಿ ಸ್ವರ್ಗವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಅನೇಕರು ಬಂದಿದ್ದಾರೆ. ಅಡಿಗಡಿಗೆ ರಾಕ್ಷಸರಿಂದ ಸೋಲಾದಾಗ ನನ್ನ ಗಂಡನಿಗೆ ಧನುರ್ಮಾಸದಲ್ಲಿ ಶ್ರೀಹರಿಯನ್ನು ಪೂಜಿಸಿ ಅವನಿಗೆ ಹುಕ್ಕಿಯ ಅನ್ನವನ್ನು ನೈವೇದ್ಯವಾಗಿ ಕೊಟ್ಟು
ಹರಿಯ ಅನುಗ್ರಹದಿಂದ ಗಂಡನ ಜಯಕ್ಕೆ ಕಾರಣವಾದವು. ಹೌದಲ್ಲವೇ? ಹಾಗಿದ್ದರೆ ಇದುವರೆಗೆ ನನಗಿಂತಹ ಕಷ್ಟ ಒದಗಿ ಬರ್ತಿದ್ದಿಲ್ಲ. ನನ್ನ ಮೊದಲು ಸೋತಿದ್ದಾರೆ, ಅವರ ಜಯ ಗಳಿಸಬೇಕು. ಜಯ ಗಳಿಸಿದ ನಂತರ ಸ್ವರ್ಗಲೋಕ ಅವರ ಪಾಲಾಗಬೇಕು ಎಂಬ ಹಾಗೆ ನಾನು ಆಸೆ ಪಟ್ಟೆ ವಿನಃ ನನಗೆ ಕಷ್ಟ ಒದಗಿದೆ ಎಂಬ ಹಾಗೆ ಯಾವ ಕಾರಣಕ್ಕೂ ದುಃಖಿಸಿದವಳು ನಾನಲ್ಲ. ಆದರೆ ಇಂದು ಈ ದುಷ್ಟ ಮತ್ತು ನನಗೆ ಹಿಂಸೆಯನ್ನು ಕೊಡುವುದಕ್ಕಾಗಿ ಮುಂದಾದವಳು ನನ್ನವಳಾಗುವುದರಿಂದ ನೀವು ನಿರಾಕರಿಸಲಿಲ್ವೇ? ಒಂದೊಮ್ಮೆಗೆ ನೀವು ಬರದೇ ಹೋದಿರಿ ಎಂದಾದರೆ ನನ್ನ ಸ್ಥಿತಿಯನ್ನು ನೆನಪಿಸಿ ನನಗೆ ಕಣ್ಣೀರು ಬರುತ್ತಾ ಇದೆ. ಆದ್ದರಿಂದಲೇ ನೀವೇ ನಮ್ಮನ್ನು ರಕ್ಷಿಸಬೇಕು, ನೀವೇ ನಮ್ಮನ್ನು ರಕ್ಷಿಸಬೇಕು. ತಿಳಿಯಲು ಬಂದಿದ್ದಾನೆ ನೀನು. ಶಕ್ತಿಯಿಂದ ಎಲ್ಲವನ್ನು ಗೆಲ್ಲುವುದಕ್ಕೆ ಆಗೋದಿಲ್ಲ. ಕೆಲವೊಂದನ್ನು ಯುಕ್ತಿಯಿಂದ ಗೆಲ್ಲಬೇಕು. ಹೌದು, ವಚನ ಬಲದಿಂದ ಬ್ರಹ್ಮೋತ್ರವನ್ನು ವಂಚಿಸುವುದಕ್ಕೆ ನಾನು ಬಯಸುತ್ತೇನೆ. ಮೌನವಾಗಿ ತಮ್ಮ ಸಿದ್ಧತೆ ಆಯ್ತೇನಪ್ಪ, ಸತ್ಕರಿಸುವುದಕ್ಕೆ ಸಿದ್ಧತೆ ಇದ್ದಲ್ಲ ಬ್ರಹ್ಮಾಸುರ. ಕ್ಷಮಿಸಬೇಕು, ನಮಗೆ ಭಕ್ತಿ ಸಿಗಲಿ. ಒಂದು ಆರತಿ ಬೆಳಗ್ಗೆ ಹರಿಮಾನೆಲ್ಲ ಸಿದ್ಧ, ಭಕ್ತಿ ಇಲ್ಲ. ಕ್ಷಮಿಸಬೇಕು. ಏನು ಸ್ವಾಮಿ, ನೀವು ಒಂದಲ್ಲ, ಸಾವಿರ ಹೇಳ್ತೀರಿ. ನೀನು ದಾನವರಿಗೆ ಬಂದಿದ್ದಾನೆ. ದಾನವರಿಗೆ ಕೇಳೋ, ದಾನವರಿಗೆ ಕೇಳೋ, ನಿಮ್ಮ ದಾನವೇ ಮಾಡು. ಮಾವಿನ ಜಡಿಯನ್ನು ನೀನು ತೋರಿಸೆ, ಮಾವಿನ ಜಡಿಯನ್ನು ನೀನು ಅನಿಯ ಬ್ರಹ್ಮಾಸುರ, ದೇವರ್ಷಿಗಳೇ, ನೀನು ದಾನವರಿಗೆಲ್ಲ ಪತಿ. ಹೌದಾ? ಗಣರಾಯ ಈ ಕಾಲಕ್ಕೆ ತ್ರಿಲೋಕಾಧಿಪತಿ ನಾನು. ಇಂದ್ರನನ್ನು ಗೆದ್ದಿರಿ. ಖಗಗಳಿಗೆಲ್ಲ ರಾಜನಾಗುವುದರಿಂದ ಹಾ. ಗರುಡನನ್ನು ಖಗರಾಜ ಅಂತ ಹೇಳ್ತಾರೆ. ಹ್ಮ್. ಮೃಗಗಳಿಗೆಲ್ಲ ರಾಜನಾಗುವುದರಿಂದ ಮೃಗರಾಜ. ಕೇಸರಿ. ಹಾ. ಹಾಗಿಂತ ನೀವು ಕಳರಿಗೆ ರಾಯನಾಗುವುದರಿಂದ ಕಳರಾಯ ಅಲ್ಲ, ಹ್ಮ್. ಕಳರನ್ನು ನಿಯಂತ್ರಿಸುವುದು. ಕಳ ನಿಗ್ರಹ. ಹೌದು. ಮತ್ತೆ ಏನ್ ಸ್ವಾಮಿ? ಆಕೆಯನ್ನು ಬಯಸಿದ್ಯಾ? ಹಾನಿನಿ ಮಾಡಿ ಶಕ್ತಿಯನ್ನು ಬಯಸಿ ನೀವೇನು ಹಾನಿಯನ್ನು ಹೊಂದುವ ಯೋಚನೆ ಹೋಗುತ್ತೆ. ಯಾಕೆಂದ್ರೆ ಸ್ವಾಮಿ, ನೀವೇ ನ್ಯಾಯ ಹೇಳಿ. ಸ್ವರ್ಗಲೋಕಕ್ಕೆ ನಾನೀಗ ಒಡೆಯ, ಹಾಗಾಗಿ ಸ್ವರ್ಗಲೋಕದ ಸಕಲವೂ ಕೂಡ ನನಗೆ ಸೇರತಕ್ಕ. ಮತ್ತೆ ಸತಿ ಸೇರ್ಬೇಕಿಲ್ಲ. ಏನು? ಸ್ಥಾನದಲ್ಲಿ ಯಾರು ಕೂತರು ಹಾ. ಬಾಲ ಅನ್ನೋ ಬಿಡುದು ಅವನಿಗೆ ಮಾತ್ರ. ಹಾಗಾದ್ರೆ ನಿಮ್ಮಂತವ್ರು ಹೇಳಿದ್ರೆ ಅದು ಪ್ರಮಾಣ. ಸರಿ, ಹಾ. ಅದರಿಂದ ನೀನು ಬಯಸುವುದು ತಪ್ಪು ಅಂತ ಹೇಳಲಿಲ್ಲ. ಮತ್ತೆ ನಾನು ತಪ್ಪನ್ನು ಬಯಸುವುದೇ ಇಲ್ಲ. ಒಂದು ಕಾರ್ಯ ಮಾಡಿದರೆ ಯಾಕೆ ಮಾಡಿದ ಅಂತ ಹೇಳೋದಲ್ಲ, ಅದರ ಪರಿಣಾಮ ಏನಾಯಿತು ಅನ್ನೋ ಬಗ್ಗೆ ನಾವು ಚಿಂತಿಸಬೇಕು. ನಾವೇ ನೋಡೋದೇ ಹೇಳ್ತೇವೆ ಅಲ್ಲ, ನಾನು ಮನೆ ಶಚಿಯನ್ನು ಹಾ. ಇದಕ್ಕಿಂತ ಮೊದಲು ಬಯಸಿ ಹಾ. ಸರ್ವನಾಶ ಹೊಂದಿರುವವರು ಹಲವರಿದ್ದಾರೆ. ಅದೇ ಹೆಂಡತಿಯನ್ನು ಬಯಸಿದ ಆದೀತು. ಈ ಸತ್ಯವನ್ನು ಬಯಸಿ ಹಾಗೆ ಆಗಿದೆ. ಹಾಗೆ ಹಾ? ಹೌದು, ಇದು ಸತ್ಯ ಅಲ್ಲ? ಹೌದು. ಸ್ವಾಮಿ, ಹಾಗೆ ಹೀಗೆ ಹೇಳಿದ್ರೆ ನಾನು ನಂಬಲಿಕ್ಕಿಲ್ಲ. ಸರಿ, ಅದಕ್ಕೆ ಏನಾದರೂ ಉದಾಹರಣೆ ಬೇಕಾದ್ರೆ ಬೇಡ. ಆಧಾರ ಸಹಿತ ಹೇಳೋದು. ಆಧಾರ ಬೇಕು ನನಗೆ. ಹೌದಲ್ಲ? ಅದಲ್ಲ, ಆಧಾರದಲ್ಲಿ ಏನಾದ್ರು. ಯಾವುದು ಆಧಾರ ಕೊಡಬಲ್ಲ. ಹಾ. ಸ್ವರ್ಗದಲ್ಲಿ ಅಲ್ಲ, ಹಾ. ಪಾತಾಳದಲ್ಲಿ ಅಲ್ಲ. ಮತ್ತೆ ಶಿಲ್ಪಿಯಲ್ಲಿ ಒಬ್ಬ ಇದ್ದಾನೆ. ಧರೆ. ಹೌದು. ಯಾವುದು? ಬಹು ಸಾಹಸಿ ಅವ. ಹೌದು, ಅವ ನಹುಷ. ನಹುಷ ಅಂತ ಅವನ ಹೆಸರು. ಹಾ. ಶಿಲ್ಪಿಯೋಡು ಬಲು ಸಾಹಸಿ. ಹಾ. ನಹುಷನು ಶತಮಗಳ ನಡೆಸಿ ಕೇಳಿದ್ದೇನೆ. 100 ಯತ್ನ ಮಾಡಿದ. ಹಾ. ಸಶರೀರನಾಗಿ ಸ್ವರ್ಗವನ್ನು ಸೇರಿಕೊಳ್ಳಬೇಕು ಅಂತ ಹಾ. ಆ ಯಜ್ಞವನ್ನು ಮಾಡಿ ಹಾ. ಸಶರೀರನಾಗಿ ಸ್ವರ್ಗವನ್ನು ಸೇರಿಕೊಂಡ. ಹ್ಮ್. ಸೇರಿಕೊಂಡು ಹಾ. ಪುರಪಾಸನದಲ್ಲಿ ಕುಳಿತ. ಹಾ. ಈಗ ಅಲ್ಲಿ ಕುಳಿತಾಗ ನಿನಗೆ ಶಚಿ ಬೇಕು ಅಂತ ಅನಿಸ್ತದೆ. ಹೌದು. ನಹುಷನಿಗೂ ಅಂದು ಅದು ಶಚಿ. ಸಹಜ ಅಲ್ಲ ಸ್ವಾಮಿ. ಈಗ ನೀನು ಕೂತು ನಿಮಗೆ ಹಾಗೆ ಅನ್ನಿಸ್ತದೆ ಅಂತ. ಹಾ. ನಾನಲ್ಲಿ ಕುಳಿತುಕೊಳ್ಳೋದಕ್ಕೆ ಹೋಗುದಿಲ್ಲ, ಇನ್ನೊಬ್ಬರು ಕುಳಿತುಕೊಳ್ಳೋದ್ರಲ್ಲಿ ನಾನು ಕುಳಿತುಕೊಳ್ಳುವ ವ್ಯಕ್ತಿ. ನಾನು ಅದಕ್ಕೆ ಹೇಳಿದ್ದು. ಸರಿ, ಸರಿ, ಉದಾಹರಣೆಗಾಗಿ
ಅವನಿಗೂ ಸತಿಯನ್ನು ಪಡೆಯುವ ಆಸೆ. ಹಾ. ನನಗೆ ಸತಿ ಬರಲಿ ನನ್ನ ಬಳಿಗೆ ಅಂತ ಹೇಳಿದ್ರಂತೆ. ಹಾ, 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 ಹಾ. ಅದು ಹಾ. ಬುದ್ಧಿವಂತೆಯವಳು ಮತ್ತೊಬ್ಬರನ್ನು ಹೇಗಾದರೂ ಮಾಡಿ ಪತನಗೊಳ್ಳುವಂತೆ ಮಾಡುವ ಹೌದು ಚತುರಮತಿ ಇದ್ದಾಳೆ. ಹೇಗೆ ಸ್ವಾಮಿ? ಅವಳು ನಿಬಂಧನೆ ಏನು? ಶಿಬಿಕೋತ್ಸವ ಆಗಿದೆ. ಹಾ. ನೀನು ದಂಡಿಗೆಯಲ್ಲಿ ಕುಳಿತುಕೊಳ್ಬೇಕು. ಹಾ. ಹಾ. ಸಪ್ತರ್ಷಿಗಳು ಆ ದಂಡಿಗೆಯನ್ನು ಹೊತ್ತುಕೊಂಡು ನನ್ನ ಅಂತಃಪುರಕ್ಕೆ ಬರಬೇಕು. ಹಾ. ಶಿಬಿಕೋತ್ಸವ ಅಂತ ಹೇಳಿದ್ರು. ಹೌದಾ? ಹೌದು. ಹಾ, ಹಾ, ಆಯ್ತು ಅದು. ಹಾಗೆ ಮಾಡಿದ್ರೆ ನಾನು ಮುಂದುವರಿಸ್ತೇನೆ ಅಂತ ಹೇಳಿದ್ರು. ಹಾ. ಹಾ. ಹೌದು. ದಂಡಿಗೆಯಲ್ಲಿ ಕುಳಿತ ನಂತರ ಕುಳಿತಾ? ಸಪ್ತರ್ಷಿಗಳನ್ನು ಕರೆಸಿದ. ಹಾ. ಈ ದಂಡಿಗೆಯನ್ನು ಹೊತ್ತುಕೊಂಡು ಶಕ್ತಿ ಅಂತಃಪುರಕ್ಕೆ ತರಲಿ ಅಂತ ಆಜ್ಞೆ ಮಾಡಿದ. ಪುತ್ರ? ಹಾ. ಅದರಲ್ಲಿ ಅಗಸ್ತ್ಯ ಅಂತ ಒಬ್ಬ ಋಷಿ ಇದ್ದ. ಹಾ, 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 ಗಿಡ್ಡದೆ. ಹಾ. ಉಳಿದವರೆಲ್ಲ ನೀರದೆ. ಹಾ. ಒಬ್ಬ ಗಿಡ್ಡದೆ. ಹಾ.